ಜಾಗ ಮಿತ್ತು ಅಂದ್ಕೊಂಡು ನಾವು ಕೃಷ್ಣ ಚಿಂತನೆ ಮಾಡ್ತೀವಿ ಇವತ್ತಿದ್ದ ಕಾರಣ ದೇವಸ್ಥಾನದ ನಾಗನ ಕಟ್ಟದ ಮಾತ್ರ ಮುಂಜಿ ಶಿಲ್ಪಿನ ಮುಖಾಂತರ ಆಯ ಮಾತದೆ ತಂದು ಆ ಕೆಲಸ ಕಾರ್ಯ ಮಾತ್ರ ಜವಾಬ್ದಾರಿ ಆ ನಿಂಬೇರ್ದೆ ತಂದು ಆ ಮುಖಾಂತರ ಅಂದು ಬಾಕಿ ತಗೊಂಡು ಮಣ್ಪಾತೇವೆ ಅಂಚನೆ ಒಂಜಿ ಗೌರವ ಹಾಕ್ಲಿನ ಕೈದು ಬಿಡದೆ ತನ್ನ ಒಂಜಿ ಶಾಸ್ತ್ರ ಉಂಟು ಐದು ನಮ್ಮ ಈ ಮಕ್ಕಳೇ ಒಂಜಿ ಗೌರವಾರ್ಪಣೆ ಅಂತ ಕೊಡ್ತು ಆ ಕೆಲಸ ಮಾಡ್ತಿರ್ತಾರೆ ಆನ್ಲೈಟ್ ಆನ್ಲ ಆಯ ದೋಷಗಳು ಮಾತ್ರ ವ್ಯತ್ಯಾಸಗಳು ಬರ್ಪಣ ಸಾಧ್ಯತೆ ಇಟ್ಕೊಂಡು ಇಂಜಿನ ಇತ್ತಿಲ್ಲ ಮಾತ್ರ ಇನ್ನು ಆಚಾರ್ಯ ಅಕ್ಕಳು ಮೀಸಲು ಮಾತ್ರ ಇನ್ನು ಬಿಡ್ದು ನಮ್ಮ ಕೊರಪನೆ ಕಿಂಚಿತ್ ಪ್ರಾಣಿಗೇನು ಗೌರವ ಮಕ್ಕಳು ಸಂತೋಷ ಸ್ವೀಕಾರ ಅಂತಂದು ಅಕ್ಲೆಗಳ ಮಾತ ಬೇರೆ ಮುಖಾಂತರ ಮನ್ಪಾತನೆ ಅಕ್ಲೆಗಳ ಮಾತ ಇತ್ತಿಗೆ ಮಲ್ಲ ಕೆಲಸ ದೇವಿಯರು ಸಾನ್ನಿಧ್ಯಗಳು ಮಾತ್ರ ಇದಕ್ಕೆ ಬಂತು ಅಕ್ಲಿನ ಕುಟುಂಬದ ಮಾತ್ರ ಎಡ್ಡೆ ಅವರು ಅಂಚನೆ ಮುಳ್ಪಲ ಅಕ್ಳಿಗೆ ಮಂತ್ರಿ ಕೆಲಸದವರ ಆ ದೇವಸ್ಥಾನದ ನಾಗ ಪ್ರತಿಷ್ಠೆ ಮಾತ್ರ ಮಂತ್ನಾಡಿಗೆ ಆ ಸಾನ್ನಿಧ್ಯ ಮಾತ್ರ ಈ ಜಾಗಟಿ ಎಡ್ಡೆ ರೀತಿಯ ಬೆಳಗೊಂಡು ಅಕ್ಲಿನ ಕುಟುಂಬ ಸಂಸಾರ ಬೆಳಗುತ್ತೆ ಮಿಕ್ಕಿನ ಹಿರಿಯಗಳಂಚನೆ ಈ ರೀತಿ ಎಲ್ಲ ಕೆಲಸವು ಇದಾಡ್ತಾರೆ ಆ ಕೆಲಸ ಕಾರ್ಯ ಮಾತ್ರ ನಿರ್ವಿಘ್ನೋದ್ಧಾರ ಪುರ್ಲುರ್ಧಾರ ನಡಬಿಟ್ಟು ಇತ್ತಗಳ ಮಲ್ಲ ಕಾರ್ಯ ಮಂತ್ ಲೆಕ್ಕ ಆಗಿದೆ ಇವತ್ತು ನನಗೆ ಪೂರ್ಣ ಅನುಗ್ರಹ ನನಗೆ ಪ್ರಾಪ್ತಿ ಅವರು ಆದರೆ ನಮ್ಮ ಕೊಟ್ಟಿಂಚಿಟ್ಟು ಆ ಗೌರವಾರ್ಪಣೆ ಸಂತೋಷದ ಸ್ವೀಕಾರವನ್ನು ಬಿಡುದು ಕೊಡುವಂತ ಕೇಳ್ತಿರ್ತಾರೆ ಸರಿ ಜಗ್ಗಣ್ಣ ಅಲ್ಲಿ ಒಂದು ಎದುರಲ್ಲಿ ಇಟ್ಟುಬಿಡಿ ಮನೆ ಮೇಲೆ ಕೊಟ್ಟರೆ ಅಲ್ಲಿ ಎದುರಿನ ಸೈಡಲ್ಲಿ ಇಟ್ಟು ಸಿಂಗದೇವರ ಅಂಚಿತ್ತಿ ಹಾನಿಗೇಶ್ವರ ಮಹಾಂಗರ ದೇವರೆಲ್ಲ ಅಂಚನೆ ಮುಳ್ಪ ಗ್ರಾಮ ದೇವರು ವಿಷ್ಣುಮೂರ್ತಿ ದೇವರು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮುಲ್ಪ ನಂದಿಕೇಶ್ವರಿ ನಾಗರಕ್ತೇಶ್ವರಿ ಬಿಳಿ ಸಾನ್ನಿಧ್ಯಗಳು ಹುಲ್ಲೂರು ಸಾನ್ನಿಧ್ಯಗಳೆಲ್ಲ ಅಂಚನೆ ಈ ಜಾಗೆಗೆ ಸಂಬಂಧಪಟ್ಟದ್ದು ಮುಲ್ಪತ್ತೆ ನಾಗದೇವರು ರಕ್ತೇಶ್ವರಿ ಪಂಜುರ್ಲಿ ಕಲ್ಬುರ್ಟಿ ಗುಳಿ ಸಾನ್ನಿಧ್ಯಗಳು ಅಂಜನೆ ನಮ್ಮ ಗುರು ಹಿರಿಯರ ನಕಲೆಯಲ್ಲಿ ಮಾತನ ಮಗನಿಗೆ ಒಂದು ಅವರ ಸನ್ನಿಧಾನ ಫಲನ್ಯಾಸ್ಪೃತ ಪ್ರಾರ್ಥನಾ ಅಂತ ಪ್ರಾರಂಭ ಶಾಸ್ತ್ರ ಉಳ್ಕೊಂಡೆ ದೇವಲಗ್ನಂ ಅರಿಷ್ಟಾದಿ ಪ್ರಣಶ್ಚಂದ್ರದಾಂತಿರಸ್ವಂಗಲಂ ಸರ್ವೇಭ್ಯೋ ದೇವೇಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಎಲ್ಲ ಕಾರ್ಯಾದಿಗಳನ್ನು ದೇವರು ನಮ್ಮಿಂದ ಚಂದದಿಂದ ಮಾಡಿಸಿಕೊಡಬೇಕು. ಇವತ್ತಿನಿಂದ ನಾಳೆ ತನಕ ಆಗುವಂಥ ಆ ಪ್ರತಿಷ್ಠಾ ಇದನ್ನು ದೇವರು ಚಂದದಿಂದ ಬ್ರಹ್ಮಕಲಶವನ್ನು ಚಂದದಿಂದ ನೆರವೇರಿಸಿಕೊಡುವ ಮೂಲಕವಾಗಿ ಆ ಬ್ರಹ್ಮಕಲಶದ ಆ ತೀರ್ಥಪ್ರಸಾದ ಸ್ವೀಕರಿಸುವಂಥ ಯೋಗವನ್ನು ಪರಮಾತ್ಮ ನಮಗೆ ಅನುಗ್ರಹ ಮಾಡಿಕೊಟ್ಟು ಊಟದ ವಿಷಯದಲ್ಲಿರ್ಬೋದು ಎಲ್ಲ ಅತಿ ಬರುವಂಥ ಅತಿಥಿಗಳನ್ನು ಸತ್ಕಾರ ಮಾಡುವಂಥ ವಿಷಯದಲ್ಲಿ ಆಗಿರ್ಬೋದು ಯಾವುದೂ ಕೂಡ ಕುಂದು ಕೊರತೆಗಳು ಬಾರದಾಗಿ ಎಲ್ಲ ಕಾರ್ಯವನ್ನು ನಿರ್ವಿಘ್ನವಾಗಿ ಮಾಡಿಸಿಕೊಡಬೇಕು ಅಂತೇಳಿ ಆರಾಧನೆ ಆಗಿರತಕ್ಕಂಥ ಶಕ್ತಿಗಳಾಗಿರತಕ್ಕಂಥ ವಾಸುಕಿ ದೇವರಲ್ಲಿ, ಅದೇ ರೀತಿ ರಕ್ತೇಶ್ವರಿ, ಅದೇ ರೀತಿಯಾಗಿ ಪಂಜುರುಳಿ, ಅದೇ ರೀತಿ ಕಲ್ಲೂರಟಿ, ಅದೇ ರೀತಿ ಗುಳಿಗ ಸಾನ್ನಿಧ್ಯದಲ್ಲಿ ಭಕ್ತಿಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದು. ಇದಂಬಲಮ್ಮಯ ದೇವ ಸಾವಿತಂತೆ ಬಸವ ತೇನ ಮೇ ಸಫಲ ಪ್ರಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ. ಪುತ್ತೂರು ಒಂದು ಪರಶುರಾಮ ಮೆಟ್ಟಿದಂತಹ ಭೂಮಿ. ಈ ಭೂಮಿಯಲ್ಲಿ ಕರಾವಳಿಯಲ್ಲಿ ನಾಗಾರಾಧನೆ ವಿಶೇಷವಾಗಿ ನಡೆಯುವಂಥದ್ದು. ನಮ್ಮ ಕರಾವಳಿ ಯುದ್ಧಕ್ಕೆ ಬಹಳಷ್ಟು ಧಾರ್ಮಿಕ ಕ್ಷೇತ್ರಗಳು ಇದೆ. ಹಾಗಾಗಿ ಇಲ್ಲಿ ಇರುವಂಥ ನೆಲೆಸಿರುವವರು ಇಲ್ಲಿರುವಂಥ ಸ್ಥಳ ಸಾನ್ನಿಧ್ಯವನ್ನು ದೈವ ದೇವರುಗಳನ್ನು ನಂಬಿಕೊಂಡು ಬಂದಂಥವರು. ಈ ಒಂದು ಪ್ರದೇಶದಲ್ಲಿ ನಾವು ನೋಡಿದರೆ ಇದು
ಪುತ್ತೂರು ಪುರಸಭೆಯ ಸರಹದ್ದಿನಲ್ಲಿರುವಂತಹ ಒಂದು ಬಿದ್ರಾಳ ಅನ್ನುವಂಥ ಪ್ರದೇಶ. ಇಲ್ಲಿ ಸುಮಾರು 300 ವರ್ಷಗಳ ಹಿಂದೆ ಇಲ್ಲಿ ನಾಗರಿಕ ಜೀವನ ಇತ್ತು. ಇಲ್ಲಿಂದಂಥ ನಿವಾಸಿಗಳು ದೈವದೇವರುಗಳನ್ನು ನಂಬಿಕೊಂಡಿದ್ದರು. ಇಲ್ಲಿ ನಾಗರಕ್ತೇಶ್ವರವನ್ನು ಆರಾಧನೆ ಮಾಡಿಕೊಂಡಿದ್ದರು. ಇದರ ನಂತರ ಇಲ್ಲಿ ಸ್ಥಳ ಸಾನ್ನಿಧ್ಯದಲ್ಲಿ ಗುಳಿಗ, ಪಂಜುರ್ಲಿ ಇತ್ಯಾದಿ ಪರಿವಾರ ದೈವಗಳಿತ್ತು. ಇಲ್ಲಿ ನಡ್ಕೊಂಡಿದ್ದಂಥ ಮೂಲ ನಿವಾಸಿಗಳು ಯಾರಿದ್ದಾರೆ ಅವರು ನಂಬಿಕೊಂಡು ಬಂದಿದ್ದಂಥ 300 ವರ್ಷಗಳ ಇತಿಹಾಸ ಇರುವಂಥ ಒಂದು ನಾಗಾರಾಧನೆಯ ಒಂದು ಕ್ಷೇತ್ರ ಇವತ್ತೊಂದು ಶಿಥಿಲಾವಸ್ಥೆಗೆ ಬಂದಿದೆ ಅಂತ ಹೇಳಿದರೆ, ಈ ಪರಿಸರದಲ್ಲಿರುವಂಥ ನಾಗರಿಕರು ಅನುಭವಿಸಿದಂಥ ರೋಗ ರುಜಿನಗಳಿರ್ಬೋದು, ದೋಷಗಳಿರ್ಬೋದು, ಇದನ್ನು ನಿವಾರಣೆ ಮಾಡಲಿಕ್ಕೆ ಈಗ ಈ ಒಂದು ಸ್ಥಳದಲ್ಲಿ UR ಪ್ರಾಪರ್ಟೀಸ್ನ ಉಜ್ವಲ್ ಪ್ರಭು ಅವರು ಒಂದು ನಿವೇಶನವನ್ನು ಮಾಡುವಂಥ ಯೋಜನೆಯನ್ನು ಕೈಗೊಂಡಿದ್ದಾರೆ. ಅದಕ್ಕಾಗಿ ಅವರು ಇಲ್ಲಿರುವಂಥ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಇಲ್ಲಿ ನಿವಾಸಿಗಳಿಗೆ ಮನೆಯ ವಸತಿಯ ಪ್ರದೇಶವನ್ನು ಒದಗಿಸುವೊಟ್ಟಿಗೆ ಇಲ್ಲಿರುವಂಥ ಸ್ಥಳ ಸಾನ್ನಿಧ್ಯವನ್ನು ನಂಬಿದರೆ ಇಲ್ಲಿ ನಮಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳುವಂಥದ್ದು. ಯಾಕೆಂತಂದರೆ ನಾವು ಕಾರಣಿಕ ಕ್ಷೇತ್ರಗಳನ್ನು, ದೈವ ಕ್ಷೇತ್ರಗಳನ್ನ, ದೇವಸ್ಥಾನಗಳ ಮೇಲೆ ನಂಬಿಕೆ ಇಟ್ಟಿರೋರು. ಈ ಪ್ರಕಾರ ಈ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಾದರೆ ಸ್ಥಳ ಸಾನ್ನಿಧ್ಯ ಒಂದು ಜೀರ್ಣೋದ್ಧಾರ ಆಗಬೇಕು ಅನ್ನೋದಕ್ಕೆ UR ಪ್ರಾಪರ್ಟೀಸ್ನ ಉಜ್ವಲ್ ಪ್ರಭು ಅವರು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ಮೂಲ ನಿವಾಸಿಗಳೇನಾಗಿದ್ದಾರೆ, ಈ ಒಂದು ಸ್ಥಳ ಸಾನ್ನಿಧ್ಯದಲ್ಲಿರುವಂಥ ದೈವದೇವರನ್ನು ಯಾರು ಆರಾಧಿಸಿಕೊಂಡು ಬಂದಿದ್ದಾರೆ ಅಂಥವರನ್ನು ಮುಂದಿಟ್ಟುಕೊಂಡು ಅವರಿಗೆ ಬೆನ್ನೆಲುಬಾಗಿ ಉಜ್ವಲ್ ಪ್ರಭು ಅವರು ಒಳ್ಳೆ ರೀತಿಯ ಒಂದು ಸಹಕಾರ ಕೊಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಭೂಮಿ ಖರೀದಿಸಿರುವವರಿರ್ಬೋದು, ಭವಿಷ್ಯದಲ್ಲಿ ಇಲ್ಲಿ ನೆಲೆಯಾಗುವಂಥ ನಿವಾಸಿಗಳಿರ್ಬೋದು, ಅವರೆಲ್ಲರಿಗೂ ಈ ಒಂದು ಸ್ಥಳ ಸಾನ್ನಿಧ್ಯ ಒಳ್ಳೆ ದೈವದ ಅನುಗ್ರಹ ಸಿಗ್ತದೆ ಅಂತ ಹೇಳುವ ಮೂಲಕ ಈ ಒಂದು ಭೂಮಿ ಪ್ರದೇಶ ಅಭಿವೃದ್ಧಿ ಕೂಡ ಆಗ್ತದೆ. ಯಾಕೆಂದರೆ ಸ್ಥಳೀಯ ನಿವಾಸಿಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯವನ್ನು ಸರ್ಕಾರ ಒದಗಿಸದಿದ್ದರೆ ಉಜ್ವಲ್ ಪ್ರಭು ಅವರೇ ನಾನು ಒದಗಿಸ್ತೇನೆ ಅಂತೇಳಿ ಮುಂದೆ ಬಂದಿದ್ದಾರೆ. ಆ ಮೂಲಕ ಇಲ್ಲಿಯ ನಿವಾಸಿಗಳಿಗೆ ಒಂದು ಬಹಳ ಸಮಾಧಾನಕಾರದ ಸಂಗತಿ ಅಂತ ಹೇಳಿದರೆ ಈ ಒಂದು ಪ್ರದೇಶ ಒಂದು ನಗರ ಪ್ರದೇಶವಾಗಿ ಮಾರ್ಪಾಡಾಗ್ತದೆ ಅಂತ ಹೇಳುವಂಥದ್ದು ಬಹಳ ಸಂತೋಷದ ಸಂಗತಿ. ನಾನೊಂದು ಸಾಧಾರಣ ಒಂದು 5-6 ವರ್ಷದಿಂದ ನಾನು ಉಜ್ವಲರನ್ನು ಬಲ್ಲೆ. ಅವರ UR ಪ್ರಾಪರ್ಟಿ ವಿಷಯ ನನಗೆ ಗೊತ್ತುಂಟು. ಅವರದ್ದು ಇದೊಂದು ಧಾರ್ಮಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಂತ ಅಂತ ಹೇಳಿದರೆ ಒಂದು ಬ್ರಹ್ಮಕಲಶ, ಇದೊಂದು ಭೂತ ದೈವಗಳ ಆರಾಧನೆ ಮತ್ತು ಬ್ರಹ್ಮಕಲಶ ಎಲ್ಲ ನಾಳೆಗೆ ಕಾರ್ಯಕ್ರಮ ರೂಪುಗೊಂಡಿದೆ. ಮತ್ತು ಎಂಥ UR ಪ್ರಾಪರ್ಟಿ ಬಗ್ಗೆ ಹೇಳಬೇಕು ಅಂತಾದರೆ ಈ ಸ್ಥಳವನ್ನು ಇವರು ಸಾಧಾರಣ ಒಂದು ಡಾಕ್ಟ್ರ್ ಹತ್ರ 2 ವರ್ಷ ಹಿಂದೆಯೇ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡಿ ಈಗ ಇದನ್ನೊಂದು ಸ್ವಂತ ಲೇಔಟ್ ಟೈಪ್ ಮಾಡಿ ಗ್ರಾಹಕರಿಗೆ, ನಮ್ಮಂಥ ಗ್ರಾಹಕರಿಗೆ, ನಾನು ಮಂಗಳೂರಿನ ನಿವಾಸಿ ಆದರೂ ಇಲ್ಲಿ ಬಂದು ಇವರ ಬೆದ್ರಾಳ ಈ ಜಾಗೆಯಲ್ಲಿ 2 ಸೈಟನ್ನು ನಾನು ಕೊಂಡಿದ್ದೇನೆ. ಇದೊಂದು ಶುರುವಿಗೆ ಇವರು ಅಮೇರಿಕದ ದುಬೈಯಿಂದ ಬಂದಾಗ ಫಾರಿನಲ್ಲಿದ್ದರು. ಇವರು ಸಾಧಾರಣ ಒಂದು 3 ವರ್ಷ ಫಾರಿನಲ್ಲಿ ಇವರು ಕೆಲಸ ಎಲ್ಲ ಮಾಡಿ ಇಲ್ಲಿಗೆ ಬಂದು ರಿಯಲ್ ಎಸ್ಟೇಟ್ ಉದ್ಯಮವನ್ನು ಈ ಉಜ್ವಲ್ ಎಂಬುವರು ಸ್ಟಾರ್ಟ್ ಮಾಡಿದರು. ಶುರುವಿಗೆ ಅವರೊಂದು ಸಣ್ಣ ಲೇಔಟು ಅನ್ನು ದೈವ ಸಹಾಯದಿಂದ ಸಣ್ಣ ಲೇಔಟಿಗೆ ಕೈ ಹಾಕಿದರು, ನೈತಾಡಿ ಅನ್ನೋ ಜಾಗದಲ್ಲಿ. ಅಲ್ಲಿಂದ ಮುಂದೆ ನಿಧಾನವಾಗಿ ಹಂತವಾಗಿ ನಿಧಾನವಾಗಿ 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು, 5 ಆಯಿತು. ಪುತ್ತೂರಲ್ಲಿ ಸಾಧಾರಣ ಒಂದು 15, 17, 18 ಲೇಔಟು ಇವರು ಈಗಾಗಲೇ ಮಾಡಿದ್ದಾರೆ. ಮತ್ತು ಇವರು ಅವರ ನೇಚರ್ ಹೇಗೆ ಅಂತ ಹೇಳಿದರೆ, ಈ ಸಿಂಹ ಒಂದು ಉಂಟು ನೋಡಿ, ಸಿಂಹ ಸ್ವಯಮೇವ ಮೃಗೇಂದ್ರ ಅಂತೇಳಿ ಸಂಸ್ಕೃತದಲ್ಲಿ ಹೇಳುತ್ತೆ. ಅಂದರೆ ಈ ಸಿಂಹ ಹುಡುಕಿಕೊಂಡು ಹೋಗುವುದಿಲ್ಲ ಬೆಳಿಗ್ಗೆ ಎದ್ದು ಬೇಟೆ ಅದರ ಹತ್ರ ಬರ್ತದೆ. ಅಂದರೆ ಅದರ ಅರ್ಥ ಓವರಲ್ಲಿ ಅಂತೇಳಿ ಇವರು ಯಾರನ್ನು ಡಿಪೆಂಡ್ ಆಗಿಲ್ಲ, ಎಂತ ಇದ್ರು ಅವರ ಸ್ವಯಂಬಲ ಅಲ್ವಾ. ಹಾಗೆ ಅವರ ಒಂದು ಸ್ವತಂತ್ರ ನಿರ್ಭೀತ ಒಂದು ಮನೋಭಾವನೆಯಿಂದ ಅವರು ಕೆಲಸ ಮಾಡೋದು. ಹಾಗೆ ಅವರಿಗೆ ದೇವರು ಯಶಸ್ಸನ್ನು ಹಾಗೇ ಕೊಟ್ಟಿದ್ದಾರೆ. 1 ಆಯಿತು, 4 ಆಯಿತು, 5 ಆಯಿತು. ಬೆಳೀತಾ ಫಸ್ಟು 2 ಎಕರೆ ಮಾಡಿ 1 ಎಕರೆ ಮಾಡಿದ್ರು, ಆಮೇಲೆ 2 ಎಕರೆ, ಆಮೇಲೆ 5 ಎಕರೆ, 10 ಆಯಿತು. ಈಗ ಸಾಧಾರಣ 15-20 ಎಕರೆ ಜಾಗ ಇದು. ಇನ್ನು ಮುಂದೆ ಅವ್ರದ್ದೆಲ್ಲ ಪ್ರಾಜೆಕ್ಟ್ ಎಲ್ಲ ಮಡಿಕೇರಿ ಮತ್ತು ಆ ಸೈಡೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಮಡಿಕೇರಿ, ಸಕಲೇಶ್ಪುರ, ಬೆಂಗಳೂರು ರಾಜಧಾನಿಗೆ ಕಾಲಿಡ್ತಾ ಇದ್ದಾರೆ ಈಗ ಹಂತವಾಗಿ. ಈ ಸಾಧಾರಣ ಒಂದು 10 ವರ್ಷದಲ್ಲಿ ಇಷ್ಟು ಸಣ್ಣ ಪ್ರಾಯದಲ್ಲಿ ಈ ರೀತಿ ಮಾಡಬೇಕು ಅಂತಾದರೆ ಅದಕ್ಕೊಂದು ದೈವಬಲ ಬೇಕೇ. ನಾನು ನವೀನ್ ಕುಮಾರ್ ರೈ, ಕೈಕಾರ ಪನ್ನಡಕ ಅಂತೇಳಿ. ನಾನು ಈಗ ನನ್ನ ಆತ್ಮೀಯರಾದಂತಹ ಉಜ್ವಲ್ ಪ್ರಭು ಇವರು ಚಿಕ್ಕನಿಂದಲೂ ನಮ್ಮ ಜೊತೆಯಲ್ಲಿ ಬೆಳೆದವರು. ಇವರು ವಿದೇಶ ಕೆಲವು ಕಡೆಗಳಲ್ಲಿ ಉದ್ಯೋಗ ನಿಮಿತ್ತ ಹೋಗಿದ್ದರು. ಆನಂತರ ಮಾತೃಭೂಮಿಗೆ ಬಂದು ಲೇಔಟು ಭೂಮಿ ವ್ಯವಹಾರ ಮಾಡ್ತಿದ್ದರು. ಅದೇ ತುಂಬ ಸಂತೋಷದ ವಿಷಯ ಅಂದರೆ ಈ ಬೆದ್ರದಲ್ಲಿ ಒಂದು ಭೂಮಿ ಖರೀದಿ ಮಾಡಿದ್ದಾರೆ. ಅದನ್ನು ನೋಡುವಾಗ ಅದರಲ್ಲಿ ದೇವರುಗಳು ಇದ್ದಾರೆ ಎಂಬ ಮಾಹಿತಿ ಅವರಿಗೆ ತಿಳಿಯಿತು. ಒಬ್ಬ ಹಿಂದೂ ಸಂಸ್ಕೃತಿಯವ ತನ್ನ ಲಾಭಕ್ಕೋಸ್ಕರ ಕೆಲವು ಭೂಮಿಯನ್ನು ತಗೊಳ್ತಾರೆ, ಅದನ್ನು ಮಾರಾಟ ಮಾಡ್ತಾರೆ, ಅವರ ಕೆಲಸ ಬಿಟ್ಟು ಅವರು ಹೋಗ್ತಾರೆ. ಆದರೆ ಉಜ್ವಲ್ ಪ್ರಭು ಅವರು ತೆಗೆದುಕೊಂಡಂಥ ನಿರ್ಧಾರ
ನನ್ನ ಹಿಂದೆ ಅದರ ಪ್ರತಿಷ್ಠಾಮ ಕಾರ್ಯಕ್ರಮ ಆಗ್ತದೆ. ಲೇಔಟ್ ತೆಗೆದುಕೊಂಡು ಯಾವುದೇ ಜಾಗವನ್ನು ಮಾರದೆ ಅದನ್ನು ಅಭಿವೃದ್ಧಿಗೊಂಡು ಪ್ರಥಮವಾಗಿ ದೈವದೇವರುಗಳಿಗೆ, ನಮ್ಮ ತುಳುನಾಡು ಸಂಸ್ಕೃತಿಯಲ್ಲಿ ದೈವದೇವರುಗಳನ್ನ ಆತ್ಮೀಯವಾಗಿ ನಂಬುವವರು ಎಲ್ಲರೂ ಪ್ರತಿಷ್ಠಿತವಾಗಿ ಎಲ್ಲರೂ ನಂಬ್ತಾರೆ. ತನ್ನ ಸ್ವಂತ ಖರ್ಚಿಂದ ಇದಕ್ಕೊಂದು ಪ್ರತಿಷ್ಠಾನ ಮಾಡಬೇಕು. ಇಲ್ಲಿ ಊರಿನವರಿಗೆ, ಈ ಭೂಮಿಯಿಂದಾಗಿ ಕೆಲವು ಈ ಸುತ್ತಮುತ್ತಲಿನ ಊರಿನವರಿಗೂ ಈ ದೈವದೇವರುಗಳ ಅವರವರ ಮನೆಯ ವ್ಯವಹಾರಗಳನ್ನು ಕೇಳುವಾಗ ಈ ದೈವದೇವರುಗಳು ಇದ್ದಾರೆ ಎಂಬ ಮಾಹಿತಿ ಖಂಡಿತ ಈ ಊರಿನವರಿಗೆ ಗೊತ್ತಿದೆ. ಊರಿನವರ ಸಹಕಾರದೊಂದಿಗೆ ತನ್ನ ವೈಯಕ್ತಿಕವಾಗಿ ಇವತ್ತು ಇಲ್ಲಿ ಪ್ರತಿಷ್ಠಾನ ಮತ್ತು ನಾಳೆ ಅದರ ಇವತ್ತು ತಂತ್ರಿಗಳು ಬರುವಂಥ ಪ್ರತಿಷ್ಠಾನ ಕಾರ್ಯಕ್ರಮ ಮಾಡ್ತಾರೆ. ಆನಂತರ ಒಂದು ಸೇವಾ ಟ್ರಸ್ಟ್ ಮಾಡಿ ಅದನ್ನು ಊರಿನವರಿಗೆ ಹಸ್ತಾಂತರ ಮಾಡ್ತಿದ್ದಾರೆ. ತುಂಬ ಸಂತೋಷ ವಿಚಾರ. ಪ್ರತಿಯೊಬ್ಬರು ಭೂ ವ್ಯವಹಾರ ಮಾಡ್ತಿದ್ದಾರೆ. ಆದರೆ ಚಿಕ್ಕ ಪ್ರಾಯ ಉಜ್ವಲ್ ಇವ್ರದ್ದು ಇಂತಹ ಗುಣವನ್ನು ನಾನು ತುಂಬ ಇಷ್ಟಪಡ್ತೇನೆ. ಆತ್ಮೀಯನಾಗಿದ್ದಾನೆ ನನ್ನ ಆತ್ಮೀಯನಾಗಿರುವಂಥ ಉಜ್ವಲ್ ಇವರು. ಇಂತಹ ಮನೋಭಾವನೆ ಯಾರೆಲ್ಲ ಲೇಔಟ್ ತಗೊಳ್ತಾರೆ, ಇಂತಹ ಮನೋಭಾವನೆ ಆ ಭೂಮಿಯಲ್ಲಿ ನಾಗದೋಷ ಇದೆಯೋ ಯಾವುದೋ ಇದೆ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಯನ್ನು ಮಾಡಿ ಈ ವ್ಯವಸ್ಥೆ ಮಾಡಿದಂಥ ಇವರ ವ್ಯವಹಾರಗಳು ಇನ್ನು ಮುಂದೆ ಅಭಿವೃದ್ಧಿ ಆಗ್ತದೆ. ದೇವರ ನಂಬಿಕೆ ಮೇಲೆ ಅಭಿವೃದ್ಧಿಗೆ ನಂಬಿಕೆ ನನಗಿದೆ. ಅವರಿಗೆ ಶುಭ ಹಾರೈಸ್ತೇನೆ. ಪ್ರೀತಿ ಇರಲಿ. ಉದಾರೆ ಎನ್ನ ಬಾಬು ನಂದು ಮೂಲ ಕೈತಲ್ದೇನೆ. ಈ ಗ್ರಾಮ ಚಿಕ್ಕಮಣ್ಣೂರು ಗ್ರಾಮಟ್ಟು ಒಂಜಿ 300 ವರ್ಷ ತುಂಬ ಇತ್ತನ ಒಂಜಿ ದೆಯ್ಯ ಆರಾಧನೆ ಮಂತ್ ಹೋಯ್ತೇರು ಒಂಜಿ ಬಿಲ್ಲವ ಸಮಾಜದಾಗಲು ಹೇಳಿದ ಬುಕ್ಕ ಒಂಜಿ ಐನಾಜಿ ತಲೆಮಾರು ಅಂಡು ತಲೆಮಾರದಾಗಲು ದೇವರೇನು ಕೆಲವು ಅಂಚೆ ಜೀರ್ಣ ಉದ್ಧಾರ ಆವಂದೆ ಈತ ಉಜ್ವಲವನ್ನು ಪುನರ್ ಬರ್ತದೆ ಜೀರ್ಣ ಉದ್ಧಾರ ಬಂತೇರು. ಈತ ಈ ಊರೇ ಎಡ್ಡ ಆತನು ಎಂಕಲ ಮಾತೆಲ್ಲ ತಿರಿಯೋದಿಲ್ಲ. संस्थायाः समस्त पदाधिकारीणां बन्धुवर्गाणां मित्रवर्गाणां सेवकवर्गाणां च अस्मिन् क्षेत्रवासीनां सर्वेषां भक्तमहाजनानां क्षेमस्थैर्यवीर्यविजयायुरारोग्यकल्याणाभिवृद्ध्यर्थम् इष्टकाम्यार्थं निजेग्रहाः रिक्तस्थानेषाः तेषां ग्रहाणां स्वैकादरस्थात्फलावाप्त्यर्थं धर्मार्थकाममोक्षाख्यचतुर्विधफलपुरुषार्थसिद्ध्यर्थं समस्तमङ्गलावाप्त्यर्थं शरीरे वर्तमान वर्तिष्यमान सकलदुरितपीडा निवारणार्थम् अपमुच्यतोपरि नागरग्दे श्रीप्रीत्यर्थम् उक्तवञ्जल्ये प्रतिष्ठापनाख्य गुलिक प्रतिष्ठापनाख्य कर्मणि समस्तकार्येषु निर्विघ्नतापरिसमाप्त्यर्थं यजमानस्य सहकुटुम्बस्य समस्तस्य समस्तसन्मनोरथावाप्त्यर्थं नागरग्देश्वरी प्रीत्यर्थं क्षेत्राधिवासा सप्तशुद्धि वास्तुपूजा राक्षोग्नहोम अधिवासहोम स्वकरिष्यमाण नागरक्तेश्वरी प्रतिष्ठापना समस्तदैवी प्रतिष्ठापनाख्यं ಆಚಾರವೃತ್ತಿ ಮುಖೇನ ಕಾರಯಿಷ್ಯೇ. ತಂತ್ರಿಗಳ ಮುಖಾಂತರವಾಗಿ ಪುರೋಹಿತರ ಮುಖಾಂತರವಾಗಿ ನಾನು ಮಾಡಿಸ್ತಾ ಇದ್ದೇನೆ. ಆ ಮಾಡಿಸುವಂಥ ಎಲ್ಲ ಕಾರ್ಯಕ್ರಮಗಳು ದೈವಿ ಸಂಕಲ್ಪವಾಗಬೇಕು. ದೇವರದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಸುಮುಹೂರ್ತದಲ್ಲಿ ಪ್ರತಿಷ್ಠೆಯಾಗಿ ನಿಮ್ಮ ಕುಟುಂಬಕ್ಕಾಗಲಿ ನಿಮ್ಮ ಮನೆಯವರಿಗಾಗಲಿ ಹಾಗೆ ಆ ನಾಗರಕ್ತೇಶ್ವರಿ ಎಂಬ ಸಂಸ್ಥೆಯಲ್ಲಿರುವಂತಹ ಸಮಸ್ತ ಪದಾಧಿಕಾರಿಗಳು ಇಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಆ ಕೆಲಸಗಾರರು ಎಲ್ಲರಿಗೂ ಇಲ್ಲಿ ಬಂದು ಕೈ ಮುಗಿಯುವಂತಹ ಸಮಸ್ತ ಭಕ್ತಾದಿಗಳಿಗೆ ಬರುವಂತಹ ಯಾವುದೇ ಒಂದು ದುಷ್ಟಾರಿಷ್ಟ ಕಷ್ಟಗಳು ಇದ್ದರೆಲ್ಲ ನಿವಾರಣೆ ಆಗಬೇಕು. ಮಾಡುವಂತಹ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆಗಿ ಒಳ್ಳೆಯ ಫಲಗಳು ನಮಗೆ ಪ್ರಾಪ್ತಿಯಾಗಬೇಕು. ಅದಕ್ಕೆ ಪುರೋಹಿತರ ಮುಖಾಂತರವಾಗಿ ಇಷ್ಟೆಲ್ಲ ಕೆಲಸವನ್ನು ನಾನು ಮಾಡಿಸ್ತಾ ಇದ್ದೇನೆ ಎಂಬುದಾಗಿ ನಿಮಗೆ ಸಂಕಲ್ಪಗಳನ್ನು ಮಾಡಿಕೊಂಡಾಯಿತು. ಕೇಶವಚಂದ್ರ ಹೆಗಡೆ ಅಂತ ನನ್ನ ಹೆಸರು.
गोमन्त्रौ इत्याद्याभूषराशुभन्त्रो मङ्गलम् महाकाया पूजितभक्तुः विघ्नं कुमे देवात्मकार्ये प्रतिपदा ॐ सहस्रवक्त्रं चन्द्रनिर्मलां विजायं प्रतिबन्धुवाहुं नागराजं व्रतोत्नित्यं तदेव लग्नं देवं देवानारायणं चन्द्रवं देवा विद्यावलं देवं देवालक्ष्मीदेवीं स्मरामि अरिष्टादिप्रणक्चन्द्रदाभयार्य शान्तिरस्तुवन्नोस्तु सुभन्त्रो मङ्गलं सर्वेभ्यो देवेभ्यो नमः प्रार्थनां समर्पयामि
ಅನಂತ ಪುಣ್ಯಫಲದ ಮತಶಾಂತಿಂ ಪ್ರೇಷ್ಠಿ ಮೇ ಪ್ರೇಷ್ಠಿದಾದೇವ ನಗರಪ್ರತಿಷ್ಠಾಂ ಶಂಕರ್ಯಂ ಧೋನಿಯಸ್ತು ಪ್ರತಿಪಾದಃ ಪ್ರತಿಷ್ಠಾ ಸಂಗತ ದೇವತಾ ಮಹೀಯದೇ ಧಾನ್ಯಂ ಧನಂ ವಿಷಂ ನಭುತದಾವಂ ಜಗನ್ಮಸ್ತು ದೇವತಾ ಪ್ರಸಾದೋಸ್ತು ಮನಸ್ಸಂಗತಸ್ತು ಹಂಚಿದರು ಕೊಡ್ಬೇಕು. ಮಂತ್ರಿಗಳೇ ಒಂದು ಸ್ವಲ್ಪ ಮುಂದೆ ಆಯಿತು ಮೊನ್ನೆ ನೋಡಿದೆ ಅಲ್ಲಿ ಮಾತಾಡಿ ಮಂಗಳೂರಿಗೆ ಮುಂಚೆದಲ್ಲಿ ಹೌದೌದು ಬಂದಿದ್ದೆ ನಾನು ಹೌದು ಮತ್ತು ನಾವು ಬೇಗ ಹೊರಟಿದ್ದೇನೆ ನಾನು. ಒಂದು 2-3 ಮದುವೆ ಬಂದು ಸರಿ ಆಯ್ತು ಮಲ್ಲ ಸಂಕಲ್ಪ ಮಾತು ದೀಪ ಆ ಕೆಲಸ ಕಾರ್ಯ ಮಾತಾಡ್ತಾರೆ ಶಾಂತರು ಇವರು ಬುರ್ಲೂರು ಥರ ಮಂಟಪಕ್ಕೆ ಬರ್ತಾರೆ ಅಂಚಿನ ಮಿತ್ತ ಪಿಂಚಿತ್ ನನ್ನ ಕೆಲಸಗಳು ಮಸ್ತ್ ಉಂಡಾಯಿತು ಆ ಕೆಲಸ ಗೋಡ ಪಿಂಚಿತ್ ಈಗ ಗೋಡ ಪಿಂಚಿ ಸಂಪತ್ತಿನ ಮಾತ್ರ ಹಾಗೆ ಇವರು ಗ್ರಹ ಮತ್ತು ಕೊರತು ಆ ದಿನದ ಕೆಲಸ ಅಂಚಿನ ಶೀಘ್ರ ಕೆಲಸ ಕಾರ್ಯ ಮಾತ್ರ ಬುರ್ಲೂರು ನಡಪಡಿಸ್ತದೆ ಅಂಚಿನ ಮಿತ್ತಗಳ ಬೇರೆ ಬೇರೆ ಕಡೆ ಮಾತ್ರ ವ್ಯವಹಾರ ಮಾಡ್ತಂತಿಲ್ಲ ಆ ಕೆಲಸ ಕಾರ್ಯ ಮಾತ್ರ ನಿಟ್ಟಿನ ಆ ಸಂಕಲ್ಪದ ಪ್ರಕಾರ ನಾಗದೇವರೆಲ್ಲ ಇವರು ಮಾತ್ರ ಮಂಟಪದ ಕೊರಡು ಅಂಚಿನ ಕುಟುಂಬ ಶ್ರೇಯಸ್ ಹಾಕ್ಲಿಕ್ಕ ಇವರು ಅನುಗ್ರಹಮಂತ ಕೊಡ್ತು ಜೋಟ್ಲೆಗಳ ಮಾತಾಡ ವಿದ್ಯಾ ಆರೋಗ್ಯ ಮಾತ ಅನುಗ್ರಹಮಂತ ಕೊಡ್ತು ಮನಃಶಾಂತಿ ನೆಮ್ಮದಿ ಮಾತ ಅನುಭವಿಸಿತು ಇಲ್ಲಾಳ ಮಾತ ಸುಖಾಶಾಂತಿ ಇವೆಲ್ಲ ಆ ವ್ಯವಹಾರದ ಉತ್ತರೋತ್ತರವಾಗಿ ಶ್ರೇಯಸ್ಸ ಯಶಸ್ಸು ಮಾತ ಅನುಗ್ರಹಮಂತ ಕೊಡು ಕೃಷ್ಣ ಸಂಪೂರ್ಣ ಫಲವನ್ನು ನಾಗದೇವರಿಗೆ ಅನುಗ್ರಹಮಂತ ಕೊಡು ಮತ್ತು ಇದಾ ಪ್ರಾರ್ಥನೆ ಆಶೀರ್ವಾದ ಓಂ ತುದಾ ಸಂಪೂಜಿತಾ ಪುಷ್ಪೈರ್ಗಂಧಧೂಪಾದಿಸ್ತದಾ ದಧಾತಿ ಪಿತಾಂ ಪ್ರಾಂ ಶಕ್ತಿಂ ಧರ್ಮೇ ಸದಾ ಶುಭಾಂ ಸದಾ ಪ್ರಸಾದವಸ್ತು ಮನಸ್ಸಂಗ್ರಹಿಸಿದ್ರೂ
ಉದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಹೆಗ್ಗುರುತನ್ನು ಮೂಡಿಸಿಕೊಂಡು ಸಾಗ್ತಾ ಇರುವಂತಹ ಯುವರ್ ಪ್ರಾಪರ್ಟೀಸ್ ಅನೇಕ ಯೋಜನೆಗಳ ಮೂಲಕ ಈಗಾಗಲೇ ಪುತ್ತೂರು ಹಾಗೆಯೇ ಅಕ್ಕಪಕ್ಕದ ಊರುಗಳ ಜನರ ಮನಸ್ಸನ್ನು ಗೆದ್ದಿರುವಂಥದ್ದು. ಅದೇ ರೀತಿ ಈಗ ಪುತ್ತೂರಿನಲ್ಲಿ ಮತ್ತೊಂದು ಯೋಜನೆ ಅಂದರೆ 18ನೇ ಯೋಜನೆಯಾಗಿ ಶ್ರೀಮಾ ಥೀಮ್ ಪಾರ್ಕ್ ಪುತ್ತೂರಿನ ಬೆದ್ರಾಳದಲ್ಲಿ ಸರಿಸುಮಾರು 20 ಎಕರೆ ಪ್ರದೇಶದಲ್ಲಿ ಈಗ ವಿಸ್ತಾರವಾಗಿ ನೆಲೆ ಊರಿದೆ ಅನ್ನುವಂಥದ್ದು. ಸೊ ಈ ಒಂದು ಥೀಮ್ ಪಾರ್ಕ್ನಲ್ಲಿ ವಿಶಿಷ್ಟವಾಗಿ ಒಂದು ಕಾರ್ಯಕ್ರಮ ನಡೆದಿದೆ. ಈ ಜಾಗದಲ್ಲಿ ದೈವಗಳು ಹಾಗೆಯೇ ನಾಗನ ಸಾನ್ನಿಧ್ಯವನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ರೀತಿ ಉದ್ಯಮದ ಜೊತೆಗೆ ದೈವದೇವರ ಕೈಂಕರ್ಯವನ್ನು ಕೂಡ ಅದರ ಮಾಲಕರಾಗಿರುವಂತಹ ಉಜ್ವಲ ಪ್ರಭು ಅವರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಒಂದು ಪ್ರತಿಷ್ಠೆಯ ಬಗ್ಗೆ, ಈ ಒಂದು ದೈವಗಳ ಸಾನ್ನಿಧ್ಯ, ನಾಗನ ಸಾನ್ನಿಧ್ಯದ ಬಗ್ಗೆ ಮತ್ತು ಈ ಒಂದು ಜಾಗದ ಈ ಶ್ರೀಮಾ ಥೀಮ್ ಪಾರ್ಕ್ನಲ್ಲಿ ಏನೇನು ವಿಶೇಷತೆಗಳಿದೆ ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ. ಹಾಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಉಜ್ವಲ್ ಪ್ರಭು ಅವರಿದ್ದಾರೆ, ಮಾತಾಡಿಸ್ಕೊಳ್ಳೋಣ. ನಮಸ್ತೆ. ನಮಸ್ತೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೊದಲನೆಯದಾಗಿ. ಧನ್ಯವಾದ. ಎಸ್, ಏನು ಇದರ ವಿಶೇಷತೆ ಅಂತ? ವಿಶೇಷತೆ ಅಂತ ಹೇಳಿದರೆ, ನಾವು ಯಾವುದೇ ಒಂದು ಜಾಗವನ್ನು ಖರೀದಿ ಮಾಡೋ ಮುಂಚೆ ಅದರಲ್ಲಿ ಮೊದಲಿಗೆ ನಾವು ಅದನ್ನು ಖರೀದಿ ಮಾಡಿ ಸೈಟ್ ಮಾಡಿ ಮಾರುವಂಥದ್ದು. ನಾವು ಮಾರುವಂಥ ಕೊಡುವಂಥ ಗ್ರಾಹಕರು ಒಳ್ಳೆ ರೀತಿಯಲ್ಲಿ ನೆಮ್ಮದಿಯ ಬದುಕು ಮಾಡಬೇಕಂತೇಳಿ ನಮ್ಮ ಆಸೆ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಮೊದಲು ತಗೊಳ್ಳುವಾಗ ನಾವು ಜಾಗವನ್ನು ನಮಗೆ ಯೋಗ್ಯ ಉಂಟಾ ಇಲ್ಲವಾ ಅಂತೇಳಿ ನಾವು ಪ್ರಶ್ನಾ ಮಾರ್ಗವಾಗಿ ಚಿಂತನೆ ಮಾಡ್ತೇವೆ. ಯಾವುದೇ ಜಾಗ ತಗೊಳ್ಳುವಾಗ ದೊಡ್ಡ ವ್ಯವಹಾರ ಇರ್ತದೆ. ಆಗ ನಮಗೆ ಕಂಡು ಬಂದಂದು ಇಲ್ಲಿ ಒಂದು ನಾಗನ ಸಾನ್ನಿಧ್ಯ ಮತ್ತು ರಕ್ತೇಶ್ವರಿ ಅಜೀರ್ಣಾವಸ್ಥೆಯಲ್ಲಿತ್ತು, ಗುಳಿಗ ಪಂಜುರ್ಲಿ ಎಲ್ಲ. ಸೊ ಅದನ್ನು ನಾವು ಪ್ರಶ್ನಾ ಚಿಂತನೆ ಮಾಡುವಾಗ ಅದನ್ನು ನೀವು ಪುನರ್ ಪ್ರತಿಷ್ಠೆ ಮಾಡಬೇಕು, ನೀವು ಅದಕ್ಕೆ ಬೇಕಾದಂಥ ಆರೂಢವನ್ನು ಕಟ್ಟಬೇಕು ಅಂತ ಹೇಳಿದರು. ಹಾಗೆ ನಿನ್ನೆ ನಮ್ಮ ಲಕ್ಷ್ಮೀಶ ಕೆಮ್ಮುಂಜೆ ಲಕ್ಷ್ಮೀಶ ತಂತ್ರಿ ಅವರ ಮಾರ್ಗದರ್ಶನದಲ್ಲಿ ನಿನ್ನೆ ನಡೆದಂಥ ಈ ಕಾರ್ಯಕ್ರಮಗಳು ಇವತ್ತಿಗೆ ಸಂಪನ್ನ ಆಗಿದೆ. ಮೊದಲಿಗೆ ನಾನು ಈ ಊರಿನ ಜನತೆಗೆ ಮತ್ತು ನನ್ನ ಹತ್ತಿರ ಇರುವ ಎಲ್ಲ ಈ ಊರಿನ ನೆರೆಕರೆಯವರಾಗಲಿ ಪುತ್ತೂರಿನ ಜನತೆ ಆಗಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸೋಕ್ಕೆ ಅವರಿಗೆ ಅಭಿನಂದನೆ ಹೇಳ್ತೇನೆ. ಓಕೆ, ಅಂದರೆ ಈಗ ಒಂದು ಪ್ರತಿಷ್ಠೆ ಆಗಿ ನಿರ್ಮಾಣ ಆಗಿರ್ಬೋದು, ಹೇಗೆ ಊರವರನ್ನು ಸೇರಿಸಿಕೊಂಡು ಮಾಡಿದರೆ ಹೇಗೆ ಮಾಡಿದರೆ? ನಾವು ಇದನ್ನು ಒಂದು ನಾಗರಕ್ತೇಶ್ವರಿ ಪ್ರತಿಷ್ಠಾನ ಅಂತೇಳಿ ನಾವು ಟ್ರಸ್ಟ್ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಪುತ್ತೂರಿನ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ರಾಮಮೋಹನ್ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ಮತ್ತು ನನ್ನ ಆತ್ಮೀಯ ಮಿತ್ರರು ಪ್ರಸನ್ನ ಕುಮಾರ್ ಶೆಟ್ಟಿ ಅಂತೇಳಿ ಉಪಾಧ್ಯಕ್ಷರಿದ್ದಾರೆ. ನಾನು ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತೇನೆ ಮತ್ತು ಬಾಮಿ ಜಗದೀಶ್ ಶೆಣೆ ಅಂತೇಳಿ ಕಾರ್ಯದರ್ಶಿ. ಹಾಗೆ ನಾವು 11 ಮಂದಿ ತಂಡವನ್ನು ರಚಿಸಿ ಇದರ ಪ್ರತಿಷ್ಠಾನವನ್ನು ಮಾಡಿ ಈ ಭೂತಸ್ಥಾನಕ್ಕೆ ಬೇಕಾದಂಥವೆಲ್ಲ ವ್ಯವಸ್ಥೆಯನ್ನು ಈಗ ನಾವು ಪ್ರತಿಷ್ಠೆ ಮಾಡಿದ್ದು. ಇನ್ನು ನಮ್ಮ ಲೇಔಟ್ ಆದ ನಂತರ ನಾವು ಅದನ್ನು ನೇಮವನ್ನು ಕೊಡಲಿಕ್ಕಿದ್ದೇವೆ, ಸಂಕಲ್ಪ ಆಗಿರುತ್ತದೆ. ಹಾಗೆ ಆ ಟ್ರಸ್ಟ್ ಮುಖಾಂತರ ಇದು ಇನ್ನು ನಡೀತದೆ ಅಂತೇಳಿ ನಮ್ಮ ಭಾವನೆ. ಇದು ಎಷ್ಟು ದಿನಗಳಲ್ಲಿ ಆಗಿದೆ ಈ ಕಟ್ಟೆಗಳ ನಿರ್ಮಾಣ, ಗುಡಿಗಳ ನಿರ್ಮಾಣ? ಕಟ್ಟೆಗಳ ನಿರ್ಮಾಣ ಸುಮಾರು ನಾವು ಒಂದು 5-6 ತಿಂಗಳಿಂದ ಇದರ ಕಾರ್ಯವನ್ನು ಮಾಡಿದ್ದೆವು. ಅದಕ್ಕೆ ಬೇಕಾದಂಥ ಸಮಯ, ಭೂಮಿ ಪೂಜೆ ಎಲ್ಲ ನಾವು ಬ್ರಹ್ಮರ್ಷಿ ಅವರ ಹತ್ರ, ನಮ್ಮ ತಂತ್ರಿಗಳ ಹತ್ರ ಮಾರ್ಗದರ್ಶನದಲ್ಲಿ ಇದೆಲ್ಲ ಆದದ್ದು. ವಾಸ್ತು ಅವರು ಬೇಕು, ಆಯ ಬೇಕು, ಅದೆಲ್ಲ ನಾವು ಕ್ರಮ ಪ್ರಕಾರ ಮಾಡಿದ್ದೇವೆ. ಓಕೆ, ಈಗ ಶ್ರೀಮಾ ಥೀಮ್ ಪಾರ್ಕ್ನಲ್ಲಿ ಏನೇನೆಲ್ಲ ಬರಲಿದೆ, ಎಷ್ಟು ಲೇಔಟ್ಸ್, ಹೇಗೆ ಇದರ ಒಂದು ಸ್ವರೂಪ ಈಗ ಅಂತ? ಸರ್, ಇದು ಶ್ರೀಮಾ ಥೀಮ್ ಪಾರ್ಕ್ ಅಂತ ಹೇಳೋದು ಸುಮಾರು ಒಂದು 2 ವರ್ಷದಿಂದ ನಾವು ಕಾಮಗಾರಿಗಳನ್ನು ಮಾಡ್ತಿದ್ದೇವೆ. ಈಗ ನಿಮಗೆ ಗೊತ್ತಿರ್ಬೋದು, ಯಾವುದೇ ಕಾಮಗಾರಿ ಮಾಡಬೇಕಾದ್ರೂ ಸಹ ಇಲ್ಲಿ ದೈವ ಸಾನ್ನಿಧ್ಯ ಇತ್ತು ಅಂತ ಅದಕ್ಕೋಸ್ಕರ ನಾವು ಇದನ್ನು ಮಾಡಿದ್ದೇವೆ. ಕೆಲವೊಂದು ಕಾರಣಾಂತರಗಳಿಂದ ಈ ಡಾಕ್ಯುಮೆಂಟ್ನ ಪ್ರಾಬ್ಲಮ್ಗಳು ಇರ್ತದೆ. ನಿಮಗೆ ಯಾವುದೇ ಲೇಔಟ್ ಮಾಡುವಾಗ ನಾವು ಅದಕ್ಕೆ ಪ್ರಾಜೆಕ್ಟ್ ಟೈಮ್ ಇಟ್ಟಿರ್ತೇವೆ. ಸೊ ಅದೀಗ ಇನ್ನೊಂದು ಕೆಲವು 5 ತಿಂಗಳಲ್ಲಿ ಇದರ ಕಾಮಗಾರಿ ಮುಕ್ತಾಯ ಆಗಲಿಕ್ಕಿದೆ. ಈ ಶ್ರೀಮಾ ಥೀಮ್ ಪಾರ್ಕ್ ಒಂದು ವಿಭಿನ್ನ ರೀತಿಯಲ್ಲಿದೆ. ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಮಕ್ಕಳ ಆಟದ ಮೈದಾನ ಇದೆ, ಮತ್ತೆ ಆಟದ ಪಾರ್ಕ್ ಇದೆ. ಎಲ್ಲ ಇದು ಕಾನೂನು ಬದ್ಧವಾಗಿರುತ್ತದೆ. ಓಕೆ, ಅಂದಾಜು ಎಷ್ಟು ಸೈಟ್ಗಳಂತ? ಈಗ ಇದರಲ್ಲಿ ನಾವು 100 ಸೈಟ್, ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಅನುಮೋದಿತ ಬಡಾವಣೆ ಇದು ಪ್ರಾಧಿಕಾರದಲ್ಲಿ ಅಪ್ರೂವ್ಡ್ ಆಗುವಂಥದ್ದು. ನಿಮಗೆ 55% ಸಿಗುವುದು. ನಿಮ್ಮ ಎಕ್ಸಾಂಪಲ್, ನಿಮಗೆ 1 ಎಕರೆ ನೀವು ತಗೊಂಡ್ರೆ ನಿಮಗೆ 55% ಸರ್ಕಾರದ ನಿಯಮಾವಳಿ ಪ್ರಕಾರ ನಾವು ಮಾಡ್ತಿದ್ದೇವೆ. ಓಕೆ, ಸೊ ಆ ಮೂಲಕ ಮಾಡ್ತಾ ಇದ್ದೀರಿ ಅಂದರೆ ಆದಷ್ಟು ಬೇಗ ಇದನ್ನು ಪೂರ್ಣಗೊಳಿಸೋದಕ್ಕೆ ನೀವು ಕೆಲಸ ಮಾಡ್ತೀವಿ. ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಆದಷ್ಟು ಬೇಗ ನಾವು ಇದನ್ನು ಪುತ್ತೂರಿನ ಜನತೆಗೆ ನಾವು ಕೊಡ್ತೇವೆ ಅಂತ ಹೇಳಿ ಇಚ್ಛೆ. ಈ ಮೂಲಕ ಯುವರ್ ಪ್ರಾಪರ್ಟೀಸ್ನ ಮತ್ತೊಂದು ಕೊಡುಗೆ ಅನ್ನುವಂಥದ್ದು. ನಾನು ಅಂದರೆ ನಿಮಗೆ ಮೊದಲು ಹೇಳಿದ್ದೇನೆ, ಇದು ನನ್ನಿಂದ ಒಬ್ಬನಿಂದ ಮಾಡುವಂಥ ಕಾರ್ಯ ಅಲ್ಲ. ನಾನು ಮತ್ತೆ ನಮ್ಮದು ಅಂತ ಒಂದು ಚಿಂತನೆ ಇದೆ. ನಾನು ಅಂತ ಹೇಳಿದರೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಆಗುದಿಲ್ಲ. ನಮ್ಮದಂತ ಮನೋಭಾವನೆ ಬಂದರೆ ಮಾತ್ರ ಇಂಥೆಲ್ಲ ಕೆಲಸಗಾರರು ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಅಂತ ಹೇಳಿ ಇದೆಲ್ಲ ನಮ್ಮ ಊರಿನವರು ನನ್ನ ಮೇಲೆ ಇದ್ದ ಪ್ರೀತಿ ಇದೇ ಇಷ್ಟು ಮಾಡಲಿಕ್ಕೆ ನನಗೆ ಸಹಕಾರ ಆಯ್ತು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಓಕೆ, ಇನ್ನು ಕೊನೆಯದಾಗಿ ಈ ಒಂದು ಒಟ್ಟು ಯೋಜನೆಯ ಬಗ್ಗೆ ಏನು ಹೇಳ್ತೀರಿ ಜನತೆಗೆ? ನನಗೆ ನೋಡಿ, ನಮಗೊಂದು ನಮ್ಮ ಒಂದು ಏಜಿಗೆ ಇದು ನಮ್ಮ ಏಜಿಗಿಂತ ಜಾಸ್ತಿ ಉಂಟು ಒತ್ತಡಗಳು. ಆದರೂ ನನಗೆ ನನ್ನ ಮೇಲೆ ಇಟ್ಟಂಥ ಪ್ರೀತಿ, ಪುತ್ತೂರಿನ ಜನಗಳು ನನ್ನ ಮೇಲೆ ಇಟ್ಟ ಎಲ್ಲ, ನನ್ನ ಇಲ್ಲಿ ಪಕ್ಷ ಇಲ್ಲ, ಜಾತಿ ಇಲ್ಲ, ನನಗೆ ಒಂದು ಎಲ್ಲರೂ ಪುತ್ತೂರಿನ ಜನಗಳು, ಇಲ್ಲಿ ಮರಪಣ್ಣ ಇರ್ಬೋದು, ಅವ್ರ ಪ್ರಾಯದವರು, ನಮಗೆ ಇದರಲ್ಲಿ ಯಾವುದೇ ಪಕ್ಷ ಇಲ್ಲದೆ ನಮ್ಮ ಮೇಲೆ ಇಟ್ಟಂಥ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ ಪುತ್ತೂರಿನ ಜನತೆಗೆ.
ಓಕೆ, ಎಸ್, ಧನ್ಯವಾದಗಳು. ಇನ್ನೊಂದಷ್ಟು ಯೋಜನೆಗಳು ನಿಮ್ಮ ಮೂಲಕ ಬರಲಿ, ಇನ್ನೊಂದಷ್ಟು ದೈವ ಸಾನ್ನಿಧ್ಯಗಳು ಅದರ ಅಭಿವೃದ್ಧಿ ಆಗುವಂಥದ್ದಿದ್ರೆ ಅದು ಆಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಧನ್ಯವಾದಗಳು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಉದ್ಯಮಿ ಉಜ್ವಲ್ ಪ್ರಭು ಅವರ ಸ್ನೇಹಿತ ಬಾಲಕೃಷ್ಣ ಗೌಡ ಅವರಿದ್ದಾರೆ. ಅವ್ರ ಜೊತೆಗೆ ಮಾತನಾಡಿಕೊಳ್ಳೋಣ. ನಮಸ್ತೆ. ನಮಸ್ತೆ. ಏನು ಹೇಳ್ತೀರಿ ಈ ಒಂದು ಲೇಔಟ್ನ ಬಗ್ಗೆ? ಈಗ ಉಜ್ವಲ್ ಸವಿಸ್ತಾರವಾಗಿ ಅದರ ಬಗ್ಗೆ ಹೇಳಿದರು, ಶ್ರೀಮಾ ಥೀಮ್ ಪಾರ್ಕ್ನ ಬಗ್ಗೆ. ಹಾಗೆ ನಾನು ಉಜ್ವಲನ್ನು ಒಂದು 10-15 ವರ್ಷದಿಂದ ಬಲ್ಲೆ. ಎಲ್ಲ ಈಗ 18ನೇ ಪ್ರಾಜೆಕ್ಟ್ ಇದು. ಎಲ್ಲ ಪ್ರಾಜೆಕ್ಟ್ಗಳನ್ನು ನಾನು ನೋಡಿದ್ದೇನೆ. ಗ್ರಾಹಕರು ಆಗಿ ಭಾರಿ ಖುಷಿಯಲ್ಲಿ ಮೊದಲೇ ಈಗ ಇದು ಅಡ್ವಾನ್ಸ್ ಆಗಿ ಸೈಟ್ ಬೇಕು ಅಂತೇಳಿ ಮೊದಲೇ ಯಾವುದೇ ಅವರು ಲೇಔಟ್ ಮಾಡಿದ್ರು ಸಹ ಒಂದು 15-20 ದಿವಸದಲ್ಲಿ ಸೈಟ್ ಎಲ್ಲ ಸೋಲ್ಡ್ ಔಟ್ ಆಗ್ತದೆ. ಕಾರಣ ಏನಂತ ಹೇಳಿದರೆ ರೀಸನೇಬಲ್ ರೇಟಲ್ಲಿ ಅವರ ಎಷ್ಟು ಖರ್ಚು ವೆಚ್ಚಗಳು ಬರ್ತದೆ, ಅವರು ಪರ್ಚೇಸ್ ಮಾಡಿದ ವೆಚ್ಚ ಎಷ್ಟು ಖರ್ಚು ಬರ್ತದೆ ಅಂತ ಲೆಕ್ಕ ಹಾಕಿ ಸ್ವಲ್ಪ ಲಾಭಾಂಶವನ್ನು ಇಟ್ಟು ಅವರು ಮಾರ್ತಾ ಇದ್ದಾರೆ. ಹಾಗೆ ಯಾವುದೇ ಅಡ್ವರ್ಟೈಸ್ ಇಲ್ಲದೆ ಎಲ್ಲಿಯೂ ಸಹ ಅದು ಅಡ್ವರ್ಟೈಸ್ ಬೋರ್ಡೆಲ್ಲ ಹಾಕದೆ ಒಂದು ಸೇಲ್ ಮಾಡೋದಿದ್ದರೆ ಅದು ಯುವರ್ ಪ್ರಾಪರ್ಟೀಸ್ ಉಜ್ವಲ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ನಾನು ನೋಡಿದ ಮಟ್ಟಿಗೆ ಕೆಲವರೆಲ್ಲ ಅಲ್ಲೆಲ್ಲ ಬೋರ್ಡೆಲ್ಲ ಹಾಕಿರ್ತಾರೆ, ಇದು ಸೈಟ್ ಸೇಲ್ ಇದೆ ಅಂತೇಳಿ. ಇವರು ಯುವರ್ ಪ್ರಾಪರ್ಟೀಸ್ನವರು ಇವರು ಯಾವುದೇ ಇದು ಅಡ್ವರ್ಟೈಸ್ ಅಂತೇಳಿ ಇಷ್ಟವರೆಗೆ ಮಾಡಲಿಲ್ಲ, ಅವಶ್ಯಕತೆ ಇಲ್ಲ ಅವರಿಗೆ. ಇನ್ನೂ ಒಂದು 4-5 ಲೇಔಟ್ ಮಾಡೋದಾದ್ರೆ ಅವರ ಗ್ರಾಹಕರು ರೆಡಿ ಇದ್ದಾರೆ ಅವರ ಹತ್ರ ಪರ್ಚೇಸ್ ಮಾಡಲಿಕ್ಕೆ. ಯಾಕೆಂತ ಹೇಳಿದರೆ ಇನ್ವೆಸ್ಟ್ ಮಾಡಿದವರಿಗೆ ಅವರ ಹಣಕ್ಕೆ ಸರಿಯಾಗಿ ಅವರಿಗೆ ಲಾಭ ಆಗಿದೆ. ಹಾಗೆ ಅವರು ಸಹ ಇನ್ನೂ ಹೊಸ ಲೇಔಟ್ ಆಗ್ತದ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದೆಂತ ಅಂತ ಹೇಳಿದರೆ ಅದು ಯಾವುದೇ ಲೇಔಟ್ ಆಗಲಿ ಅಲ್ಲಿ ಯಾವುದೇ ನಮ್ಮ ದೇವರು ಅಥವಾ ಏನಾದರೂ ಸಾನ್ನಿಧ್ಯಗಳಿದ್ದರೆ ಅದನ್ನು ಮೊದಲೇ ಚಿಂತನೆ ಮಾಡಿ ಅದಕ್ಕೆ ಬೇಕಾದ ಫಸ್ಟಿಗೆ ಭೂಹಾರ ಪೂಜೆ ಮಾಡಿ ಭೂಮಿಗೆ ಅದರ ಒಂದು ಪ್ರಶ್ನೆ ಚಿಂತನೆ ಮಾಡಿ ಅದರಲ್ಲಿ ಯಾವುದೆಲ್ಲ ಸಾನ್ನಿಧ್ಯಗಳಿದೆ ಅದಕ್ಕೆ ಸರಿಯಾದ ಒಂದು ದೈವಜ್ಞರ ಹತ್ರ ಕೈಲಿ ಅದನ್ನು ಸರಿಯಾದ ಅವರ ಮಾರ್ಗದರ್ಶನದಲ್ಲಿ ಅದು ಎಷ್ಟೇ ಖರ್ಚಾದರೂ ತೊಂದರೆ ಇಲ್ಲ, ಅದನ್ನು ಅವರು ಒಳ್ಳೆ ರೀತಿಯಲ್ಲಿ ಮಾಡಿ ಊರಿಗೆ ಸಮರ್ಪಣೆ ಇದರ ಮುಂಚೆಯೂ ಮಾಡಿರ್ತಾರೆ. ಈಗ ಇಲ್ಲಿ ನೀವು ನೋಡಿರ್ತೀರಿ, ನಿನ್ನೆಯಿಂದ ಇವತ್ತಿನ ತನಕ ಕಾರ್ಯಕ್ರಮ ನೀವೆಲ್ಲ ನೋಡಿದ್ದೀರಿ. ಹಾಗೆ ಇನ್ನು ಮುಂದೆಯೂ ಅದರ ನೇಮ ಎಲ್ಲ ಕೊಡ್ತೇನೆ ಅಂತ ಹೇಳಿದ್ದಾರೆ ಪ್ರಥಮ ವರ್ಷವಾಗಿ ಇದನ್ನು ಉದ್ಘಾಟನೆ ಆದ ನಂತರ. ಆಮೇಲೆ ಊರಿನವರಿಗೆ ಎಲ್ಲೆಲ್ಲ ವಾಸ ಮಾಡ್ತಾರೆ ಅವರನ್ನೊಂದು ಈ ಟ್ರಸ್ಟಿನ ಮುಖಾಂತರ ಅವರನ್ನೆಲ್ಲ ಸೇರಿಸಿಕೊಂಡು ಮುಂದೆ ಅವರಿಗೆಲ್ಲ ಬಿಟ್ಟು ಕೊಡ್ತಾರೆ. ಹಾಗೆ ಇನ್ನು ಮುಂದೆಯೂ ಅವರಿಗೆ ತುಂಬ ಬೆಂಬಲ ಇದೆ. ಅವರ ಯಾವುದೇ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ಜನರು ಅವರಿಗೆ ತುಂಬ ಅವರನ್ನು ಪ್ರೀತಿ ಮಾಡ್ತಾರೆ. ಯಾಕಂತ ಹೇಳಿದರೆ ಅವರಿಗೆ ಅವರ ಗುಣವೇ ಅಂಥದ್ದು. ಯಾರೊಟ್ಟಿಗೂ ಎಲ್ಲರೊಂದಿಗೂ ಸಣ್ಣ ಪ್ರಾಯದಿಂದ ಹಿಡಿದು ದೊಡ್ಡವರೊಟ್ಟಿಗೂ ಸಹ ಅವರು ಬೆರೆತು ಆತ್ಮೀಯತೆಯಿಂದ ಇದ್ದಾರೆ. ಆದ ಕಾರಣ ಇನ್ನೂ ಸಹ ಅವರಿಗೊಂದು ಉಜ್ವಲ ಭವಿಷ್ಯ ಉಂಟು ಅಂತೇಳಿ ನನ್ನ ಅಭಿಪ್ರಾಯ. ಹಿರಿಯರಾಗಿರುವಂತಹ ಮಾರಪ್ಪ ಶೆಟ್ಟಿ ಬೈಲಗುತ್ತು ಅವರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆ ಕೇಳೋಣ ಈ ಒಂದು ಯೋಜನೆಯ ಬಗ್ಗೆ, ಉಜ್ವಲ್ ಪ್ರಭು ಅವರ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು. ಉಜ್ವಲ್ ಪ್ರಭು ಅಂದರೆ ನಾನು ಪುಣಚ ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತ ಸಮಿತಿ ಉಪಾಧ್ಯಕ್ಷ. ನಮ್ಮ ಅಧ್ಯಕ್ಷರು SR ರಂಗಮೂರ್ತಿ ಅವರು ನಮ್ಮ ಸಾಧಾರಣ ನಮ್ಮ ಜಿಲ್ಲೆಯಲ್ಲಿ ಹೆಸರುವಾಸಿ. ಅವರ ಮಗಳನ್ನು ಇವರಿಗೆ ಉಜ್ವಲ್ ಪ್ರಭು ಅವರಿಗೆ ಅಂಥ ಒಂದು ಹಳ್ಳಿಯ ಸಿಕ್ಕಿದ್ದಾರಲ್ಲ ನಮ್ಮ ದೇವಸ್ಥಾನದ ಆಡಳಿತ ಕಮಿಟಿ ಅಧ್ಯಕ್ಷರಿಗೆ ನನಗೆ ಸಂತೋಷ. ಉಜ್ವಲ್ ಪ್ರಭುವಿಗೆ ಸರಿಸಾಟಿ ಅಂದರೆ ಉಜ್ವಲ್ ಪ್ರಭುವೇ, ಯಾರೂ ಇಲ್ಲ. ಅವರ ವ್ಯವಹಾರ, ಅವರ ಆತ್ಮೀಯತೆ, ಯಾರನ್ನು ತನ್ನ ಮಿತ್ರರಂತೆ ಕಂಡುಕೊಂಡು ಬರುವ ವ್ಯಕ್ತಿ. ಅವರಿಗೆ ನಾವು ಸದಾ ಬೆಂಬಲ. ಅವರಿಗೆ ನಮ್ಮ ಮಹಿಷಮರ್ದಿನಿ ದೇವಿ ಸದಾ ಇನ್ನಷ್ಟು ಆಯುರಾರೋಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿ ಎರಡನ್ನು ದಯಪಾಲಿಸಲಿ ಅಂತ ದೇವಿಯಲ್ಲಿ ಬೇಡಿ ಅವರಿಗೆ ಉಜ್ವಲ ಭವಿಷ್ಯವನ್ನು ಹಾರೈಸ್ತೇನೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಯುವ ಮುಖಂಡರಾಗಿರುವಂತಹ ಸಹಜ ರೈ ಬಳಜಿ ಇದ್ದಾರೆ, ಮಾತಾಡಿಸೋಣ. ನಮಸ್ತೆ. ನಮಸ್ತೆ. ಏನು ಹೇಳ್ತೀರಿ ಸರ್? ಇವತ್ತು ಈ ಸ್ಥಳಕ್ಕೆ ಬರುವಾಗ ತುಂಬ ಸಂತೋಷ ಆಗ್ತದೆ. ಈ ಸ್ಥಳ ನೋಡುವಾಗಲೇ ನಮಗೆ ಇಲ್ಲಿನ ಮಣ್ಣಿನಲ್ಲಿ ಏನೋ ಒಂದು ಎನರ್ಜಿ ಕಾಣ್ತದೆ. ಯಾಕಂತ ಹೇಳಿದರೆ ಇವತ್ತು ಸ್ಥಳ ಸಾನ್ನಿಧ್ಯ ದೈವಗಳ ಮತ್ತು ನಾಗ ಮತ್ತು ರಕ್ತೇಶ್ವರಿ ಇದರ ಪ್ರತಿಷ್ಠೆಯ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲರನ್ನ ಈ ಭಾಗದ ಊರಿನವರನ್ನೆಲ್ಲ ಎಲ್ಲರನ್ನ ಕರೆದು ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ಉದ್ಯಮದಲ್ಲಿ ಯುವರ್ ಪ್ರಾಪರ್ಟೀಸ್ ಉಜ್ವಲ್ ಪ್ರಭು ನೇತೃತ್ವದ ಈ ಒಂದು ಸಂಸ್ಥೆ ಎತ್ತರಕ್ಕೆ ಬೆಳೀತಾ ಇದೆ. ಅವರು ಎಲ್ಲಿ ಸಂಸ್ಥೆ ಮಾಡಿದರೂ ಕೂಡ ದೇವರ ಆಶೀರ್ವಾದದಿಂದ ಆ ಮಣ್ಣಿನಲ್ಲಿ ಏನೆಲ್ಲ ದೇವರುಗಳ ಸಾನ್ನಿಧ್ಯ ಇದೆ ಅದಕ್ಕೆ ಪೂರಕವಾಗಿ ಅದನ್ನು ಮೊದಲು ಇಟ್ಟುಕೊಂಡು ಅದಕ್ಕೆ ಬೇಕಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಮತ್ತೆ ಉದ್ಯಮವನ್ನು ಪ್ರಾರಂಭ ಮಾಡುವಂಥದ್ದು ಇದೊಂದು ಒಳ್ಳೆಯ ಸಂದೇಶ ಕೊಡುವಂಥದ್ದನ್ನು ಆಗಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿನ ಊರಿನವರು ಭಕ್ತರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ತುಂಬ ಚಂದ ಮಾಡಿದ್ದಾರೆ. ಹಾಗಾಗಿ ಇನ್ನಷ್ಟು ಅವರಿಗೆ
ಉದ್ಯಮದಲ್ಲಿ ಇನ್ನಷ್ಟು ಹೆಚ್ಚಿನ ಶಕ್ತಿಯ ಭಗವಂತ ಕೊಡಲಿ ಎಂಬ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ನಮ್ಮ ಜೊತೆಗೆ ಉದ್ಯಮಿಗಳಾಗಿರುವಂತಹ ನಿತಿನ್ ಕುಮಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸಿಕೊಳ್ಳೋಣ. ನಮಸ್ತೆ. ನಮಸ್ತೆ. ಏನು ಹೇಳ್ತೀರಿ ಸರ್ ಯೋಜನೆ ಬಗ್ಗೆ? ಅವರ ಇವತ್ತಿನ ದಿನ ಈ ಜಾಗವನ್ನು ನೋಡಿದಾಗ ಹಿಂದೆ ಕಾಡಿನಂತಿದ್ದ ಪ್ರದೇಶವನ್ನು ಇವತ್ತೊಂದು ನಾಡಾಗಿ ಬೆಳೆಸಿದ ಈ ನಾಗರಕ್ತೇಶ್ವರಿ ಮತ್ತು ಕಲ್ರುಟ್ಟಿ ದೇವರಿಗೆ ಇದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಇದಕ್ಕೆ ಮೂಲ ಕಾರಣಕರ್ತರಾದ ಉಜ್ವಲ್ ಪ್ರಭು ಅವರಿಗೆ ತುಂಬು ಹೃದಯದ ಒಂದು ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತೊಂದು ಈ ಕಾಡಾಗಿದ್ದ ಒಂದು ಪ್ರದೇಶವನ್ನು ನಾಡಾಗಿ ಬೆಳೆಸಿದಂಥ ಒಳ್ಳೆಯ ಒಂದು ರೀತಿಯಲ್ಲಿ ಅವರಿಗೆ ದೇವರೊಂದು ಅನುಗ್ರಹ ಕೊಟ್ಟು ಈ ಒಂದು ಲೇಔಟನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿಕೊಡಬೇಕು ಅಂತ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸ್ತೇನೆ ಹಾಗೂ ಅವರಿಗೊಂದು ಶುಭ ಕೋರಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವ. ನಾನು ಇಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ, ಅದಕ್ಕೆ ಅನುಜ್ಞೆಯನ್ನು ಕೊಡು. ಮಾಡುವಂತಹ ಕೆಲಸವನ್ನು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡಿಕೊಡು. ಮಾಡಿದಂತಹ ಸತ್ಕರ್ಮದ ಪೂರ್ಣ ಫಲವನ್ನು ನನಗೆ ಒದಗಿಸಿಕೊಡು ಎಂಬುದಾಗಿ ಫಲನ್ಯಾಸಪೂರ್ವಕವಾಗಿ ಒಂದು ತಟ್ಟೆಯಲ್ಲಿ ತೆಂಗಿನಕಾಯಿ, ಹಣ್ಣು, ವೀಳ್ಯದೆಲೆ, ಅಡಿಕೆ ಇತ್ಯಾದಿಗಳನ್ನು ಇಟ್ಟುಕೊಂಡು ದೇವತಾ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಬೇಕೆಂದು ಇದಕ್ಕೆ ಫಲನ್ಯಾಸಪೂರ್ವಕವಾದಂತಹ ಪ್ರಾರ್ಥನೆಯಿಂದಾಗಿ ಕರೆದಿದ್ದಾರೆ. ನಾಗರಾಜನಿಗೆ ವಿಶೇಷವಾದಂತಹ ಆ ಫಲಗಳು ಯಾಕೆ ಅಂತ ಕೇಳಿದರೆ, ನಾವು ಕೃಷಿ ಚಟುವಟಿಕೆ ಅಥವಾ ನಮ್ಮ ನಿತ್ಯ ನೈಮಿತ್ತಿಕ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಮೊದಲು ನಾಗನ ಹೆಚ್ಚು ಓಡಾಟದಂತಹ ಜಾಗೆಯಲ್ಲಿ ಆ ನಮ್ಮಿಂದಾಗಿ ನಾಗನಿಗೆ ಕೆಲವು ದೋಷಗಳು ಒಳ್ಳೆಯಕ್ಕೆ ಸಾಕು ಅಂತ ಹೇಳುವಂತಹದ್ದು ಕೂಡ ನಮಗೆ ಗೊತ್ತಿರುವಂತಹದ್ದೇ. ಯಾಕೆ ಹೇಳಿದ್ರೆ ನಾವು ಹೇಳಬಹುದು, ನಾನು ನಾಗನಿಗೆ ಏನೂ ಮಾಡಲಿಲ್ಲ ಅಂತ ಹೇಳ್ಬೋದು. ಖಂಡಿತ ಸಾಧ್ಯ ಇಲ್ಲ. ಇದು ನೀವು ಮಾತ್ರ ಅಲ್ಲ, ನನಗೂ ಅನ್ವಯಿಸುವಂತಹ ಮಾತು. ಯಾಕೆ ಕೇಳಿದ್ರೆ ಅವನು ಅದರಲ್ಲಿ ಒಂದು ಮಾವಿನಕಾಯಿ ನೋಡ್ತೇವೆ. ಅದೇ ನಾಗನಿಗೆ ನಮ್ಮಿಂದಾಗಿ ಕೆಲವು ದೋಷಗಳಾಗ್ತದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಸಪರಿವಾರ ಸಹಿತನಾದಂತಹ ಆ ವಾಸುಕಿ ಮಹಾನಾಗರಾಜನಿಗೂ ಸಪರಿವಾರ ಸಹಿತವಾದಂತಹ ಆ ಕಟ್ಟೇಶ್ವರಿಗೂ ಸೇರಿದ್ದು ಅಂತ ಹೇಳಿ 10 ಸಂವತ್ಸರ ಈ ಪ್ರಸನ್ನ ಕಾಲದಲ್ಲಿ ಆ ದೇವತಾ ಸನ್ನಿಧಾನದಲ್ಲಿ ಭಕ್ತಿ ಶ್ರದ್ಧಾ ಪೂರ್ವಕವಾಗಿ ಮಾಡುವಂತಹ ಪ್ರಾರ್ಥನೆ. ಸಹಸ್ರಶೀರ್ಷಂ ವಿಧಸ್ಕರಿತ್ವಂ ವಿಹಂಗನೇತ್ರಂ ಕವಿಲಾಜುಷಾಢ್ಯಂ ವಿಶಾಯುಧಂ ಪ್ರಜ್ವಲಂ ಸುರಾಹುಂ ತಂ ನಾಗರಾಜಂ ಪ್ರಣತೋಸ್ತಿ ನಿತ್ಯಂ. ಸಪರಿವಾರ ಸಹಿತ ಶ್ರೀವಾಸಿ ಮಹಾನಾಗರಾಜಾಯ ನಮಃ. ಮನಸೋಭೀಷ್ಟಪ್ರಾರ್ಥನಾಂ ಸಮರ್ಪಯಾಮಿ. ಸಪರಿವಾರ ಸಹಿತ ಶ್ರೀವಾಸಿ ಮಹಾನಾಗರಾಜ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಗೋವಿಂದ.
ध्रुवन्त इन्द्रश्चान्विष्टराष्ट्रं धारयतां ध्रुवम् स्वस्ति प्रजाभ्यः परिपालयन्तां न्यायेन मार्गेण महिम्नैकाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु काले वर्षदपर्जन्याः प्रतीक्षाः सज्जनाः सन्तु निर्भयाः अपुत्राः पुत्रिणः सन्तु पुत्रिणः सन्तु पौत्रिणः अदनाः सदनाः सन्तु हेमन्तु शतां शतां संपृष्टं धनमभयं ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ